ಅಕ್ರಮವಾಗಿ ಮಂಗಳೂರು ಮತ್ತು ಕೇರಳ ಭಾಗಕ್ಕೆ ಎಂಡಿಎಂಎ ನಿಷೇಧಿತ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಇಬ್ಬರು ನೈಜೀರಿಯಾ ಪ್ರಜೆಗಳನ್ನು ಪೊಲೀಸ್ ಕಾರ್ಯಾಚರಣೆಯ ವೇಳೆ ಬಂಧಿಸಲಾಗಿದೆ. ಸದ್ಯ ನಿಷೇಧಿತ ಡ್ರಗ್ ಮಾರಾಟ ಪ್ರಕರಣದಲ್ಲಿ 9 ಆರೋಪಿಗಳನ್ನು ಬಂಧಿಸಿದ್ದೇವೆ ಎಂದು ಮಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ಅವರು ಮಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನೈಜೀರಿಯಾ ದೇಶದ ಪ್ರಜೆಗಳು ಅಕ್ರಮವಾಗಿ ಕರ್ನಾಟಕದಲ್ಲಿ ನೆಲೆಸಿ ಉದ್ಯಮದ ಹೆಸರಿನಲ್ಲಿ ಅಕ್ರಮ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಟಿ ಶರ್ಟ್ ಎಕ್ಸ್ಪೋರ್ಟ್ ಉದ್ಯಮದ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದ ಬೆಂಗಳೂರಿನಿಂದ ಇಬ್ಬರು ಡ್ರಗ್ ಪೆಡ್ಲರ್ಗಳಾದ ಪೌಲ್ ಒಹೊಮೊಬಿ ಇಫೆಚುಕು ಮತ್ತು ಉಚೆಚುಕು ಮಲಕಿ ಎಲಕ್ವಾಚಿ ಎನ್ನುವ ನೈಜೀರಿಯಾ ದೇಶದ ಪ್ರಜೆಗಳನ್ನು ಬಂಧಿಸಿದ್ದೇವೆ. ಇವರು ಮಂಗಳೂರು ಕೇರಳ ಭಾಗಕ್ಕೆ ಡ್ರಗ್ ಸಪ್ಲೈ ಮಾಡುತ್ತಿದ್ದ ಆರೋಪಿಗಳಾಗಿದ್ದು, ಈಗಾಗಲೇ 170 ಗ್ರಾಂ ಎಂಡಿಎಂಎ ನಿಷೇಧಿತ ಡ್ರಗ್ ವಶಪಡಿಸಿಕೊಂಡಿದ್ದೇವೆ. ಪ್ರಕರಣದಲ್ಲಿ ಈ ಹಿಂದೆಯೇ 7 ಜನರನ್ನ ಬಂಧಿಸಿದ್ದೆವು. ಈಗ ನಿಷೇಧಿತ ಡ್ರಗ್ ಮಾರಾಟ ಪ್ರಕರಣದಲ್ಲಿ 9 ಆರೋಪಿಗಳನ್ನು ಬಂಧಿಸಿದ್ದೇವೆ. ಬಂಧಿತರಲ್ಲಿ 3 ಜನ ನೈಜೀರಿಯಾ ದೇಶದ ಪ್ರಜೆಗಳು ಎಂದು ಹೇಳಿದರು. ಇದೇ ತಿಂಗಳು 3ನೇ ತಾರೀಕು ಒಂದು ಎಂಡಿಎಂಎ ಕೇಸನ್ನು ಮಾಡಿದ್ವಿ. ಅದರಲ್ಲಿ ಸುಮಾರು 170 ಗ್ರಾಮ್ಸ್ ಅಷ್ಟು ಎಂಡಿಎಂಎಯನ್ನು ಸಿಂಥೆಟಿಕ್ ಡ್ರಗ್ನ ನಾವು ಸೀಸ್ ಮಾಡಿದ್ವಿ. ಅದರಲ್ಲಿ 3 ಜನ ಅರೆಸ್ಟ್ ಆಗಿದ್ದರು. ನಂತರದಲ್ಲಿ ಮತ್ತೊಂದು ಕೇಸ್ ಮಾಡಿ ಸುಮಾರು 65 ಗ್ರಾಮ್ಸ್ ಎಂಡಿಎಂಎಯನ್ನು ನಾವು ಸೀಸ್ ಮಾಡಿದ್ವಿ. ಅದು ಮುಂದುವರೆದು ಒಬ್ಬ ನೈಜೀರಿಯನ್ ಮತ್ತು ಇನ್ನೊಬ್ಬ ಕೇರಳ ಮೂಲದ ವ್ಯಕ್ತಿಯನ್ನು ನಾವು ವಶಕ್ಕೆ ತೊಗೊಂಡಿದ್ವಿ. ಒಟ್ಟು 7 ಜನರನ್ನು ಈ ಒಂದು ಎಂಡಿಎಂಎ ಇಲ್ಲಿಗಲ್ ಡ್ರಗ್ ಟ್ರಾಫಿಕಿಂಗಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಮತ್ತೆ ಇಬ್ಬರು ನೈಜೀರಿಯನ್ ಮೂಲದ ವ್ಯಕ್ತಿಗಳು ಬೆಂಗಳೂರಿನಲ್ಲಿ ಟಿ ಶರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿಕೊಂಡು ವಾಸವಾಗಿದ್ದಾರೆ. ಇವಾಗ ನಮಗೆ ಸದ್ಯಕ್ಕೆ ತಿಳಿದು ಬಂದಿರುವಂಥ ಮಾಹಿತಿ ಅವ್ರದ್ದು ಇವನ್ ಇಲ್ಲಿಗಲಿ ಸ್ಟೇ ಮಾಡ್ತಾ ಇದ್ದಾರೆ ಅಂತ, ಅಂದರೆ ಅವ್ರದ್ದು ಲೈಸೆನ್ಸ್ ಪೀರಿಯಡ್ ಏನಿದೆ ಪರ್ಮಿಷನ್ನು, ಆ ಪರ್ಮಿಷನ್ ಎಕ್ಸೀಡ್ ಆಗಿ ವಾಸ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಮಾಹಿತಿ ಇದೆ. ಇವರು ಬೆಂಗಳೂರು ಬಿದರಳ್ಳಿ ಮೂಲದವರು ಅಂತ ತಿಳಿದು ಬಂದಿದೆ. ಇವರು ಬೆಂಗಳೂರಲ್ಲಿ ಈ ಹಿಂದೆ ಅರೆಸ್ಟ್ ಆಗಿದ್ದ ಒಬ್ಬ ನೈಜೀರಿಯನ್ ಜೊತೆ ಸಂಪರ್ಕದಲ್ಲಿದ್ದರು. ಮತ್ತು ನೇರವಾಗಿ ಸಾಕಷ್ಟು ಜನ ಬೆಂಗಳೂರಲ್ಲಿ ಯಾರು ಪೆಡ್ಲರ್ಸ್ ಇದ್ದಾರೆ, ಕನ್ಸ್ಯೂಮರ್ಸ್ ಇದ್ದಾರೆ, ಅವ್ರ ಜೊತೆ ಸಂಪರ್ಕದಲ್ಲಿರುವಂಥದ್ದು. ಮತ್ತು ಮಂಗಳೂರು, ಕಾಸರಗೋಡು ಮತ್ತು ಕೇರಳದ ಕೆಲ ಪೆಡ್ಲರ್ಸ್ ಜೊತೆ ಇವರು ಸಂಪರ್ಕದಲ್ಲಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. 2 ಒಟ್ಟು ಗಾಂಜಾ ಕೇಸ್ಗಳಲ್ಲಿ ಒಟ್ಟು 6 + 2 8 ಜನರನ್ನು ನಾವು ವಶಕ್ಕೆ. ಈ ಸಂದರ್ಭದಲ್ಲಿ ಡಿಸಿಪಿ ಹರಿರಾಮ್ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.